ಹಾಯ್ ಸರ್, ನಮಸ್ಕಾರ. ನಮಸ್ಕಾರ. ಸರ್, ಒಂದು ಬುಕ್ಸ್ ಇತ್ತು, ಲಾಸ್ಟ್ ಟೈಮ್ ಇಲ್ಲಿಂದ ತಗೊಂಡದ್ದು ನಾನು. ನೆನಪುಂಟ? ಲಾಸ್ಟ್ ಟೈಮ್ ಇಲ್ಲಿಂದ ಇಂಜಿನಿಯರಿಂಗ್ ಬುಕ್ಸ್ ಎಲ್ಲ ಒಂದು ಕೆಲವು ಬುಕ್ಸ್ ಇತ್ತು ಸರ್. ನೋಡು ತೋರಿಸು. ಎರಡು ಮೂರು ಒಂದು ಸೆಕೆಂಡ್ ಹ್ಯಾಂಡ್ ನೋಡಿ ನೀವು ಎಷ್ಟು ರೇಟ್ ಕೊಡ್ಬೋದಂತ. ಇಷ್ಟಕ್ಕೆ ಎಷ್ಟಾಗ್ತದೆ ಸರ್ ನೋಡಿ ಸರ್, ಎಷ್ಟು ಕೊಡ್ಬೋದು ನೋಡು. ಇದಕ್ಕೊಂದು 250. ದಪ್ಪ ಉಂಟಲ್ಲ ಮಾರೆ ಅದು. ಹೌದು, ದಪ್ಪ ಉಂಟು. ಇದು ಎಂತದು? ಇದಕ್ಕೆ ಎಂತ ರೇಟು ಕೊಡುದು ಮಾರೆ? ಅದು ಡಿಸೈನ್ ಬುಕ್ ಸರ್. ಹೌದಾ? ಇದಕ್ಕೆ ಒಂದು 100. ಮತ್ತೆ ಇದು ಸಾಧಾರಣ ಉಂಟು. ಇದಕ್ಕೆ ಒಂದು 200. ಪೇಜ್ ಎಲ್ಲ ಹರಿದಿದ್ದ ಮಾರಾಯ? ಇಲ್ಲ, ಅದು ಇಲ್ಲಿಂದ ತಗೊಂಡು. ಒಳ್ಳೆದುಂಟು. ಇದಕ್ಕೆ ಒಂದು 150. ಆಯ್ತು, ಅಷ್ಟು ಸಿಗ್ತದಲ್ಲ, ಒಳ್ಳೆ ಕಾಣ್ತದೆ ಮಾರಾಯ, ಹೊಸತ್ತಾಗಿ ಉಂಟು. ಹೌದೌದು, ಯೂಸ್ ಆಗಲಿಲ್ಲ ಹಾಗೆ. ಇದಕ್ಕೊಂದು 300. ಇಷ್ಟು ಕೊಡಬಹುದು ಸರ್. ಹಾಗಾದ್ರೆ ಟೋಟಲ್ ಎಷ್ಟಾಗ್ತದೆ? ಟೋಟಲ್ ಮಾರಾಯ, ಟೋಟಲ್ ಒಂದು 50 ಕೊಡಬಹುದು. ಕಾಯಿಲೆ 50? ನೀವು 300 250 ಹೇಳಿದ್ದು. ಅದು MRP ರೇಟ್ ಮಾರ್ರೆ. ಹೌದಾ? ನೋಡಿ, ಈಗ ನಾನು ಬುಕ್ಕು ಕೊಟ್ಟದ್ದು ನಾನೇ ಅಲ್ವಾ? ಹೌದೌದು, ಇಲ್ಲಿಂದ ನನಗೆ ಗೊತ್ತಾಗುದಿಲ್ವಾ ಅದರದ್ದು ರೇಟ್ ಎಷ್ಟು ಎಂದು, ಒರಿಜಿನಲ್ ರೇಟ್ ಎಷ್ಟು ಎಂದು ನನಗೆ ಗೊತ್ತಾಗುದಿಲ್ವಾ? ಹೌದಾ ಸರ್? ಅಲ್ಲ, ನಾನು ಲಾಸ್ಟ್ ಟೈಮ್ ಕೊಟ್ಟಿದ್ದೇನೆ 500 ಮಾಡಿ. ಅದು ಸರಿ, ನೀನು ಕೊಟ್ಟಿದ್ದಿ ಸರಿ. ಆದರೆ ಈಗ ಈ 5 ಬುಕ್ಕಿಗೆ ನಾನು ಕೊಡೋದು 50. ಹೌದಾ ಸರ್? ಆಯ್ತು, ಮತ್ತೆಂತ ಮಾಡುದು ನಾನು ಸರ್. ಇನ್ನೊಂದು ಬುಕ್ ಇತ್ತು ಸರ್, ಅದು ಸೇಲ್ ಮಾಡಲಿಕ್ಕೆ ಇಲ್ಲ, ಅದು ಹೋಗಿದೆ. ಎಷ್ಟು ನೋಡಿ ನೀವು, ಸೇಲ್ ಆಗ್ತದಾದ್ರೆ. ಇದು ಬುಕ್ಕ ಮಾರೆ? ಹೌದೌದು. ಇದಕ್ಕೆ ಎಷ್ಟು ರೇಟ್ ಆಗ್ತದೆ? ಇದಕ್ಕೆ ನಿನ್ನ ರೇಟ್ ಎಷ್ಟೊಂದು ಹೇಳು. ಅಲ್ಲ ಸರ್, ಇದು ತಗೊಳ್ಳುವಾಗ ಒಂದು 350 ಇತ್ತು, ಅಂದ್ರೆ ಅರಿದೇ ಹೋಗಿದಲ್ಲ ಸರ್. ನೀವು ಒಂದು ಹೇಳಿ ಎಷ್ಟಾಗ್ತದೆ. ಅದಕ್ಕೆ ತಲೆ ಬಿಸಿ ಮಾಡಬೇಡ. ನೀನು 350 ರೂಪಾಯಿ ಕೊಟ್ಟಿದ್ಯಲ್ಲ, ಹೌದು, ನಾನು 400 ಕೊಡ್ತೇನೆ. 400 ಕೊಡ್ತೇನೆ. ಇದಕ್ಕೆ ಎಷ್ಟು ಡಿಮಾಂಡ್ ಉಂಟಾ? ಬೇಡ ಸರ್, 500 ಕೊಡಿ. 500 ಎಷ್ಟು? 500. 600 ಕೊಡ್ತೇನೆ. 600 ಕೊಡ್ತೇನೆ. ಹೌದಾ ಸರ್? 700. 600 ಕೊಡುವುದಿಲ್ಲ ನಾನು. 600ಕ್ಕೆ ಕೊಡುದಿಲ್ಲವಾ? ಇಲ್ಲ. 700 ಕೊಡ್ತೇನೆ. ಬೇಡ, 800. ಎಂತ ಜ್ವರ ಮಾರ ನಿಂದು? 1000 ಕೊಡ್ತೇನೆ. 1000 ಕೊಡ್ತೇನೆ. ಬೇಡ, ಕೊಡುವುದಿಲ್ಲ ನಾನು. 1500 ಕೊಡ್ತೇನೆ. ಆಯ್ತಲ್ಲ? 1500 ಕೊಡ್ತೇನೆ. ಆಗುದಿಲ್ಲ. 1600. ಫೈನಲ್ ರೇಟ್ 2000 ಕೊಡ್ತೇನೆ. ಆಯ್ತಾ? 2000 ಕೊಡ್ತೇನೆ. ಅಲ್ಲಿಗೆ ಡೀಲ್ ಮಾಡುವ. ಆಯ್ತು, 2000. ಫೈನಲ್. ಥ್ಯಾಂಕ್ ಯು ಸರ್. ಹಣ ಬೇಡವಾ? ಬೇಕು. ಥ್ಯಾಂಕ್ಸ್ ಸರ್, ಬರ್ತೇನೆ ಸರ್. ಆಯ್ತು. ನೆಕ್ಸ್ಟ್ ಇದಿರ್ಲಿ ಮಾರ, 2000 ತಕೊಂಡು ಇಲ್ಲಿ ನನಗೆ ಕುರ್ಚಿ ಇರ್ಲಿ. ಇದೊಂದು ಅರ್ಜೆಂಟ್ ಕೆಲಸ ಆಗ್ಬೇಕಪ್ಪ. ಹಲೋ, ಎಲ್ಲಿ ಸತ್ತಿದ್ದಿ ಮಾರ? ಕಾಲ್ ರಿಸೀವ್ ಮಾಡಿ. ಬುಕ್ ಸಿಕ್ಕಿದೆ ಮಾರ ನಿಂದು. ಬೇಗ ಬಾ. ಆಯ್ತು, ಬೇಗ ಬಾ. ಸರ್, ಅದು ಬುಕ್ ಯಾವುದು? ಇದು ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ ಮಾರಾಯ. ಇದು ಬುಕ್ಕು M2 ಎಂದು. ಇದು ಈ ಬುಕ್ಕಿನ ವಿಷಯ ನಿನಗೆ ಅರ್ಥ ಆಗ್ಲಿಕ್ಕಿಲ್ಲ. ಈ ಬುಕ್ಕಿನ ವಿಷಯ ಆ ಇಂಜಿನಿಯರ್ ಸ್ಟೂಡೆಂಟ್ಸ್ನವರಿಗೆ ಮಾತ್ರ ಅರ್ಥ ಆಗುವುದು. ಸರ್, ನಮಸ್ತೆ ಸರ್. ಪುನಃ ಬಂದಿಯಾ ಮಾರ? ಇದೊಂದು ಸ್ಕ್ಯಾನರ್ ಇತ್ತು ಸರ್. ಹೌದು, ಇದು ಸರ್ ಸ್ಕ್ಯಾನರ್ ಸರ್. ಪೇಜ್ ಎಲ್ಲ ನೋಡು. ಕುಂತಿಲ್ಲ ಮಾರಾಯ. ಮತ್ತೆ ನಿನ್ನ ರೇಟ್ ಎಷ್ಟು? ನಂದು ರೇಟಾ?